ಕರಿನ 5 ವರ್ಷದ ಕೇಂದ್ರದ ಬಿಜೆಪಿ ಸರ್ಕಾರ ದ್ವೇಷಬಕ ಪೋಡಿಗೆದ ವಾತಾವರಣ ಸೃಷ್ಟಿ ಮಲ್ತದಿತ್ತದ ಅವು ಮಲ್ಲ ಸಾಧನೆ ಓಲೋಲು ಬಿಜೆಪಿ ಆಡಳಿತ ಮಲ್ತದಂಡ ಅವಲು ಮಾತ ಭಯೋತ್ಪಾದನೆ ಹೆಚ್ಚಾದಿತ್ತನೆಂದು ಕಾಂಗ್ರೆಸ್ ರಾಜ್ಯ ಒತ್ತುಗುರ್ಕಾರ್ಯರು V.R ಸುದರ್ಶನ್ ಪಂತಿರು. ಈ ಸರ್ತಿದ ಲೋಕಸಭಾ ಓಟುಡು ಕಾಂಗ್ರೆಸ್ ಬಕ ದೋಸ್ತಿ ಪಕ್ಷಲು ಬಿಜೆಪಿಯನ್ನು ಸೋಪವ ಎಂಕ್ಲೆನ ಜವಾಬ್ದಾರ್ಲೆನ್ ರಾಜ್ಯ ಬಕ ದೇಶಡು ಗೆಲ್ಮೆಡ್ ನಡಪಾದು ಕೊರ್ತ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಚಿದಂಬರಂ ಒಟ್ಟು ಸೇರ್ದು ಚರ್ಚೆ ಮಲ್ತದ ಪ್ರಣಾಳಿಕೆ ಮಲ್ತದೇರು ರಾಜ್ಯಡು ಗುರುವಾರ ಕೆಲವು ಕಡೆಟ್ ಬಿಡುಗಡೆ ಆತಂಡು ನನ್ನ ಕೆಲವು ಕಡೆಟ್ ಶುಕ್ರವಾರ ಬಿಡುಗಡೆ ಆವಂದುಂಡು ಕರಿನ ಬಿಜೆಪಿ ಸರ್ಕಾರದ 5 ವರ್ಷಲೆನ ಮಲ್ಲ ಸಾಧನೆ ದ್ವೇಷ ಬಕ ಪೋಡಿಗೆದ ವಾತಾವರಣ ಸೃಷ್ಟಿ ಕಾಂಗ್ರೆಸ್ಗೆ ರಾಜಕೀಯ ಸಾಮಾಜಿಕ ಜವಾಬ್ದಾರಿ ಉಂಡು ಆಂಡ ಬಿಜೆಪಿ ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ 5 ವರ್ಷಡು ರೈತರಿಗೆ 83,000 ಕೋಟಿ ರೂಪಾಯಿ ಒದಗಾದಂಡು ಆಂಡ ಕಾಂಗ್ರೆಸ್ ಸರ್ಕಾರ 2013-14 ರೈತರಿಗೆ 80 ಲಕ್ಷ ರೂಪಾಯಿ ಒದಗಾದನೆಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಒತ್ತುಗುರ್ಕಾರ್ಯರು V.R ಸುದರ್ಶನ್ ಪಂಡ್ಯರು ಆರು ಶುಕ್ರವಾರ ಕುಡ್ಲದ ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನಡು ಸುದ್ದಿ ಕುಟ್ಟುಡು ಪಾತಿರಿಯರು. ಬಿಜೆಪಿದ ನ್ಯೂ ಇಂಡಿಯಾದ ಕಾನ್ಸೆಪ್ಟ್ ದ್ವೇಷ ಬಕ ಪೋಡಿಗೆ ನರೇಂದ್ರ ಮೋದಿ ಪಾರ್ಲಿಮೆಂಟ್ ಪನುಡಾಯಿನೇನು ಓಲ ಪಿದೈ ಪನೊಂದಿತ್ತೇರು ಅರೆನ ಸಮಯ ಪುರ ಕಾಂಗ್ರೆಸ್ ಪಕ್ಷನು ದೂರ್ಯರೇನೆ ಗಲಸ್ದೇರು ದೇಶದ ಕಾನೂನು ಸಿಬಿಐ ಪುರ ದುರುಪಯೋಗ ಮಲ್ತೊಂಡೇರು ಪ್ಲಾನಿಂಗ್ ಕಮಿಷನ್ಗೆ ಬೇತೆ ಪುದರ್ತಿಯರು ಓಟದ ಆಯೋಗನು ಸುಧಾರಣೆ ಮಲ್ತದಚೇರು 2017 ನವೆಂಬರ್ 8 ನೋಟು ಬದಲಾವಣೆ ಮಲ್ತೇರು ಪಾಪದ ಜನ ಸಾಲುವಂತದು ಸೈತ್ಯರು ಭಯೋತ್ಪಾದನೆ ಮಟ್ಟಪಾಡ್ಯರ ಮುಕ್ಲೇರ್ದು ಸಾಧ್ಯ ಆತಜಿ ದೇಶಡು ಓಲೋಲು ಏಪೇಪ ಅಧಿಕಾರ ನಡಪಾವೆರ ಅಪಗಮಾತ ಭಯೋತ್ಪಾದನೆ ಹೆಚ್ಚಾದಿತ್ತಂಡು ಇಂದಿನ ಪೂರ ಇತ್ತೆ ಜನ ತಿರಿದೇರು ಅಕುಲು ಬದಲಾವಣೆ ಬಯಕದೇರು ಕಾಂಗ್ರೆಸ್ ಪಕ್ಷ ಕೂಡ ಅಧಿಕಾರಕ್ಕೂ ಬರ್ಪುನೊಂದು V.R ಸುದರ್ಶನ್ ಪಂಡ್ಯರು. ಈ 2019 ಚುನಾವಣೆ ರಾಜಕೀಯ ಪಕ್ಷಗಳ ನಡುವೆ ನಡೀತಕ್ಕಂಥ ಒಂದು ಚುನಾವಣೆ ಅಲ್ಲ, ಸಂಘರ್ಷ ಅಲ್ಲ. ಈ ಚುನಾವಣೆ ವಿಷಯಗಳ ಆಧಾರದ ಮೇಲೆ 2 ಪ್ರಮುಖವಾದಂಥ ವಿಷಯಗಳ ಬಗ್ಗೆ ನಡೀತಕ್ಕಂಥ ಒಂದು ಚುನಾವಣೆಗಳು ಆಗಿದ್ದಾವೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ಈ 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂಡ್ ಲೈಕ್ ಮೈಂಡೆಡ್ ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಡಿಫೀಟ್ ಬಿಜೆಪಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರು, ಹಾಗೆಯೇ ನಮ್ಮ ಹಿಂದಿನ ನಿಕಟಪೂರ್ವ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು, ಹಾಗೆಯೇ UP ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಚಿದಂಬರಂ ಅವರು, ಇವರೆಲ್ಲರೂ ಕೂಡ ಈ ದೇಶದ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಒಂದು ಕಮಿಟ್ಮೆಂಟನ್ನು ಕೊಟ್ಟಿದ್ದಾರೆ, ಒಂದು ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ನಾವು ಡೆಲಿವರಿ ಮಾಡ್ತೇವೆ ಅನ್ನುವಂಥ ಮಾತನ್ನು, ನಾವು ಅದನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯ ಮಾತನ್ನು ಕೂಡ ಅವರು ಹೇಳಿ ದೇಶದ ಜನರ ಮುಂದೆ ಈ ಒಂದು ಪ್ರಣಾಳಿಕೆಯನ್ನು ಅವರು ಅರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಭಾಗದ ಕರ್ನಾಟಕದಲ್ಲೂ ಕೂಡ ನಿನ್ನೆ ದಿವಸ ಬೆಂಗಳೂರಿನಲ್ಲೂ ಕೂಡ ಅದು ಬಿಡುಗಡೆ ಆಗಿದೆ. ಇವತ್ತಿನ ದಿವಸ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಮ್ಯಾನಿಫೆಸ್ಟೋ ಬಗ್ಗೆ ಬಿಡುಗಡೆಯನ್ನು ಮಾಡಿ ಅದರ ಬಗ್ಗೆ ಮಾತಾಡುವವರಿದ್ದಾರೆ.